ಈ ಹಾಡು ನಮ್ಮ ಧಾಟಿಯಲ್ಲಿ ಇವತ್ತು ನಿಮಗೆ ಪ್ರಸ್ತುತ ಮಾಡಿಸ್ತಾ ಇದ್ದೀನಿ. ಅದೊಂದು ಗೋಲ್ಡನ್ ಗ್ಲೋ ಅಂತ ಕಾಣಿಸುತ್ತೆ ನಿಮಗೆ ನೆಲದ ಮೇಲೆ. ಸುಮಾರು 2 ತಿಂಗಳ ಹಿಂದೆ ಬ್ರಹ್ಮಾವರಕ್ಕೆ ನೀವು ಬರಬೇಕು ಅಂತ ವಸಂತ್ ಗಿಳಿಯರವರು ಫೋನ್ ಮಾಡಿದ್ರು. ಅದಕ್ಕೂ ಮುಂಚೆ ಒಂದು 6 ತಿಂಗಳಿಂದನೇ ಒಂದು
ಪರಿಚಯ ಫೋನ್ ಕಾಲಲ್ಲಿ. ಜೋಗಿ ಅಣ್ಣವರ ಸಂಪರ್ಕದಿಂದ ಅವ್ರಿಗೆ ನನ್ನ ಸಂಪರ್ಕ ಸಿಕ್ತು. ಸೊ ಬನ್ನಿ ನಮ್ಮ ಊರಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಬನ್ನಿ ಪರ್ಫಾರ್ಮ್ ಮಾಡಿ ಅಂತ ಕೇಳಿದ್ರು. ಬಹಳ ದೊಡ್ಡದಾಗಿ ಮಾಡ್ತೀವಿ ಅಂತ. ಆದರೆ ಇವತ್ತು ಬಂದು ಈ ವೇದಿಕೆ ಮೇಲೆ ನಿಂತಾಗ ಗೊತ್ತಾಗ್ತದೆ ಎಷ್ಟು ದೊಡ್ಡದು ಅಂತ. ನಿಮಗೆ ಗೊತ್ತಾಗ್ತಿಲ್ಲ, ಆದರೆ ಲುಂಗಿ ಅಡಿಲಿ ನನ್ನ ಕಾಲುಗಳು ಬಹಳ ನಡುಗ್ತಾ ಇದೆ. ಅಷ್ಟು ಜನ ಬಂದು ಸೇರಿಬಿಟ್ಟಿದ್ದೀವಿ. ಇಷ್ಟು ಒಳ್ಳೆಯ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಮ್ಮ ನಾಡಿನ ಕಲೆ, ಸಂಸ್ಕೃತಿ ಹಾಗೂ ಕಲೆಗಾರರನ್ನ ಪರಿಚಯ ಮಾಡಿಕೊಂಡು ಗುರುತಿಸಿ ಅವರಿಗೆ ಒಂದು ಗೌರವ ಸಲ್ಲಿಸ್ತಾ ಬ್ರಹ್ಮಾವರದ ಜನಕ್ಕೆ ರಸದೌತಣವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಹಾಗೂ ಕಲೆಗಾರರು ಕೂಡ ಈ ಪ್ರೋತ್ಸಾಹವನ್ನು ಯಾವತ್ತೂ ಮರೆಯೋದಿಲ್ಲ ಅಂತ ಅನ್ಕೋತೀನಿ. ನಾನು ಕೂಡ ಬಹಳ ಚಿರಋಣಿ ವಸಂತ್ ಗೆಳೆಯರ್ ಹಾಗೂ ಅಭಿಮತ ತಂಡ ಹಾಗೂ ಜನಸೇವಾ ಟ್ರಸ್ಟ್ ಅವರಿಗೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕೆ. ಹಾಗೂ ಯಾವಾಗಿಂದ ಫೋನ್ ಮಾಡೋದು ಆವಾಗಿಂದ ವಸಂತ್ ಅವರ ಕಂಡ್ರೆ ನನಗೆ ಬಹಳ ಪ್ರೀತಿ. ಅವ್ರಿಗೂ ಕೂಡ ನನ್ನ ಹಾಡು ಮೇಲಿರೋ ಒಲವು, ಮತ್ತು ನೀವು ಕೇಳಿರ್ಬೋದು ಈ ಹಾಡಿನ ಮುಂಚೆ, ಕೇಳಿದರೆ ಬೇಜಾರೇನಿಲ್ಲ. ಬಟ್ ಈ ಹಾಡಿನ ಒಳ ಅರ್ಥ ನಾನು ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಭೂಮಿ ಮೇಲೆ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವೇಳೆಗೆ ಜೀವನ ಪರ್ಯಂತದಲ್ಲಿ ಅನುಭವ ಸಿಕ್ಕೇ ಸಿಗುತ್ತೆ. ಸುಖ ಹೇಗೆ ಸಿಗುತ್ತೋ ಹಾಗೆ ಒಂದು ದಿವಸ ಕಷ್ಟಗಳು, ದುಃಖ ಎಲ್ಲದನ್ನು ಅನುಭವಿಸ್ಬೇಕು ಅನ್ನೋ ಒಂದು ಸಿಚುವೇಶನ್ ಬಂದೇ ಬರುತ್ತೆ. ನಮಗೆ ತಡ್ಕೊಳ್ಳೋಕ್ಕೆ ಆಗದಿರೋಷ್ಟು ನೋವಾಗಿರುತ್ತೆ. ಆವಾಗ ಮಂಡಿನಲ್ಲಿ ನಾವು ಎಷ್ಟೇ ಶಕ್ತಿ ಇದ್ರೂ ಮಂಡಿ ನೆಲಕ್ಕೆ ಊರ್ಲೇಬೇಕಾಗತ್ತೆ, ಆಕಾಶನ ನೋಡಲೇಬೇಕಾಗತ್ತೆ. ಅದೆಲ್ಲೋ ಮೋಡಗಳಲ್ಲಿ ಹಿಂದೆ ಆ ಪರಮಾತ್ಮ ಔಸಿಟ್ಕೊಂಡಿದ್ದಾನೆ ಅಂತ ಅಂದ್ಕೊಂಡು ಅವನ ಮೇಲೆ ಜೋರಾಗಿ ಕಿರ್ಚಾಡ್ತಾ ನನಗೆ ಯಾಕಪ್ಪ ಈ ಥರ ಕಷ್ಟ ಕೊಟ್ಟೆ ಅಂತ ಕೆಲವು ಸತಿ ಕೋಪ ಬಂದು ಅವನ ಮೇಲೆ ಒಂದೆರಡು ಮಾತುಗಳನ್ನು ಹೇಳ್ತೀವಿ. ಆದರೆ ಆ ಭಗವಂತ ಪಾಪ ತುಂಬ ಬ್ಯುಸಿ. ನಿಮ್ಮ ವಾಟ್ಸ್ಆ್ಯಪ್ ಮೆಸೇಜಸ್ ಓದಿರೋಲ್ಲ, ಬ್ಲೂ ಟಿಕ್ ಬಂದಿರೋದಿಲ್ಲ. ಆ ದೇವ್ರ ಥರ ಅಲ್ಲ, ದೇವ್ರೇನು. ಅದಕ್ಕೆ ನಾನು ಹೇಳೋದು, ಆ ಭಗವಂತನ ಸಣ್ಣ ಸಣ್ಣ ತುಣುಕುಗಳು ನಾವೆಲ್ಲ. ಅವನಷ್ಟೇ ಬುದ್ಧಿಶಾಲಿಗಳು ನಾವು, ಅವನಷ್ಟೇ ಶಕ್ತಿಶಾಲಿಗಳು ನಾವು. ಇನ್ನೊಬ್ಬರ ಜೀವನದಲ್ಲಿ ಚಮತ್ಕಾರ ಮಾಡುವಂಥ ಶಕ್ತಿ ನಮ್ಮೆಲ್ಲರಿಗೂ ದೇವರು ಕೊಟ್ಟಿದ್ದಾನೆ. ನನ್ನ ಕೈಲಿ ಎಲ್ಲ ಕಡೆನೂ ಬರೋದಕ್ಕಾಗಲ್ಲ, ನನ್ನ ಕೆಲಸ ನೀವೇ ಮಾಡಬೇಕು ಅಂತ ನಮಗೆಲ್ಲ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಒಬ್ಬೊಬ್ರಿಗೆ ನಾವು ಸಹಾಯ ಮಾಡ್ಕೊಂಡು ಈ ಪ್ರಪಂಚ ಬಹಳ ಸುಖವಾಗಿ ಬೆಳಿಬೋದು, ಬದುಕ್ಬೋದು. ಅದೇ ಸಾಮಾನ್ಯ ಮನುಷ್ಯರಲ್ಲಿ ದೇವ್ರನ್ನ ನೋಡೋ ಹಾಡೇನೆ ಕಂಡೆ 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 ನಾ ಪರಸಿವನ ಎಲ್ಲಿ ನೋಡಿದೆ. ನಮ್ಮ ಥರ ಜನ ನಮ್ಮನ್ನು ಸಹಾಯ ಮಾಡ್ತಾರಲ್ಲ, ಜನರಲ್ಲಿ ನಾವು ದೇವ್ರನ್ನ ಕಾಣಬೇಕು ಅನ್ನೋ ಒಂದು ಭಾವನೆ ಹಾಡಿನ ಹಿಂದೆ. ಮುಂದಿನ ಹಾಡು ಇದೇ ಥರ ಸಂಕಷ್ಟ ಬಂದಾಗ ಆ ಸಾಮಾನ್ಯ ವ್ಯಕ್ತಿ ನಿಮ್ಗೆ ಯಾರೋ ಸಹಾಯ ಮಾಡಕ್ಕೆ ಬರಬೇಕಾಗಿರತ್ತಲ್ಲ, ಅವ್ನು ಎಲ್ಲೋ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ರೆ, ಟೈಮಿಗೆ ಸಹಾಯ ಮಾಡಲಿಲ್ಲ ಅಂದರೆ ನಿಮಗೆ ಸಹಾಯ ಸಿಗದೆ ಹೇಗೆ ಸೋಲು ಒಪ್ಕೊಳ್ತೀರೇನು? ಜೀವನ ನಿಮಗೆ ಕೈ ತೋರಿಸಿ ನಗ್ತಾ ಇದೆ ನಿಮ್ಮ ಮೇಲೆ. ಎಷ್ಟು ವೀಕ್ ನೀನು, ನಿನ್ನ ಕೈಯಲ್ಲಿ ನನ್ನ ಕಷ್ಟಗಳನ್ನು ನೀನು ಡೀಲ್ ಮಾಡೋಕ್ಕಾಗಲ್ಲ ಅಂತ ಜೋರಾಗಿ ರಕ್ಕಸನಾಗಿ ನಗ್ತಾ ಇದೆ ಜೀವನ ನಿಮ್ಮ ಮುಂದೆ. ಅಂಥ ಟೈಮ್ನಲ್ಲಿ ಗೋಡೆನಲ್ಲಿ ಒಂದು ಕಾರ್ನರಲ್ಲಿ ಸಿಗಾಕ್ಸ್ಬಿಟ್ಟು ಲೈಫು ಇನ್ನೇನು ಸೋಲು ಒಪ್ಕೊಳ್ತಿರುವಾಗ ಬೆಳೆದಿದ್ದು ಈ ಹಾಡನ್ನ ಬಹಳ ಬೇರೆ ಬೇರೆ ಹಾಡುಗಾರರು ಸುಪ್ರಸಿದ್ಧ ಹಾಡನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ದಿವಂಗತ ಡಾಕ್ಟರ್ ಸಿ ಅಶ್ವಥ್ ಅವರು. ನಾವೆಲ್ಲ ಒಂಥರ ಏಕಲವ್ಯ ಸ್ಟೂಡೆಂಟ್ಸ್ ಅವರಿಗೆ ಈ ಹಾಡು ನಮ್ಮ ಧಾಟಿಯಲ್ಲಿ ಇವತ್ತು ನಿಮಗೆ ಪ್ರಸ್ತುತ ಮಾಡಿಸ್ತಾ ಇದ್ದೀವಿ.
ಸುಮಾರು ಸತಿ ಕೇಳಿದೀವಿ ಹಾಡು, ಅದ್ರ ಅರ್ಥ ಗೊತ್ತಿರೋದು. ಅಂದರೆ ಒಂದು ಕೋಳಿ ಒಂದು ಕೋತಿನ ನುಂಗ್ತಾ ಅಂತ ಕೇಳ್ತಿದ್ದಾರೆ. ಅಸಾಧ್ಯವಾದ ಸಿಚುವೇಶನ್. ಯಾವಾಗಲಾದ್ರು ಕೇಳಿದ್ದೀರಾ ಕೋಳಿ ಒಂದು ಮಂಗನ ನುಂಗೋದು? ಅಸಾಧ್ಯ ಸಿಚುವೇಶನ್. ಆದರೆ ಲೈಫ್ನಲ್ಲಿ ಕಷ್ಟ ಬಂದಾಗ ಅಸಾಧ್ಯ ಸಾಧ್ಯ ಆಗುತ್ತೆ ಅನ್ನೋ ಒಂದು ರೀತಿ ಹೇಳ್ತಾರೆ. ಮೋಸ್ಟ್ಲಿ ನಾವು ಯಾತಕ್ಕೆ ಸೋಲು ಒಪ್ಕೋತೀವಿ ಅಂತಂದರೆ ನಾವು ಇನ್ನೊಬ್ರು ಕಂಪೇರ್ ಮಾಡ್ಕೊಂಡ್ಬಿಡ್ತೀವಿ. ಓ ಅವನಷ್ಟು ನೋಡು, ಅವನಷ್ಟು ಶ್ರೀಮಂತ. ಕನ್ನಡದಲ್ಲಿ ಹೇಳಮ್ಮ. ಬರೋಕ್ಕಿಂತ ಮುಂಚೆ ನಾವು ಅದನ್ನು ತುಂಬ ಸ್ವಲ್ಪ ಜಾಸ್ತಿ ದುಬಾರಿಯಾದ ಒಂದು ವೆಹಿಕಲ್, ಇಂಟರ್ಸೆಪ್ಟರ್, ಎನ್ಫೀಲ್ಡ್. ಭಾಳ ಆಸೆ ನನಗೆ ಲಾಂಗ್ ರೈಡ್ ಹೋಗ್ಬೇಕು, ಸ್ಲೋಲೋ ರೈಡ್ ಮಾಡಬೇಕು ಅಂತ ಹೋಗಿ ಡೌನ್ ಪೇಮೆಂಟನ್ನು ಹೆಂಗೋ ಕಾಸು ಸೇರಿಸಿ ಕೊಟ್ಬಿಟ್ಟು ಬೈಕ್ನ ಪೂಜೆ ಮಾಡಿಸಿ ಅದಕ್ಕೆ ನಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಹಾಕಿ ಹೂವಿನ ಹಾರದಲ್ಲಿ ಅಲಂಕಾರ ಮಾಡಿ ಕುಂಕುಮ ಅರ್ಶಿನ ಎಲ್ಲ ಹಚ್ಚಿ ಮನೆಗೆ ಕರ್ಕೊಂಬಂದೆ. ಅವಳನ್ನು ಕರ್ಕೊಂಡು ಬೈಕ್ ನಿಲ್ಲಿಸಿದೆ. ಸಂಜೆ 7:30-8 ಗಂಟೆ ಆಗುತ್ತೆ. ಕತ್ಲೆಯಲ್ಲಿ ಏನು ಹೋಗೋದು ಇವಾಗ ರೈಡು. ಬೆಳಗ್ಗೆ ಎದ್ದು ಹೋಗೋಣ ಅಂದ್ಬಿಟ್ಟು ಪಾರ್ಕ್ ಮಾಡಿಕೊಂಡೆ. ಬೀಗ ಹಾಕಿ ಒಳಗಡೆ ಹೋಗಿದ ತಕ್ಷಣವೇ ಟಿ ವಿಲಿ ಅನೌನ್ಸ್ಮೆಂಟ್, ಮಿತ್ರೋं आज मध्यरात्रि से लॉकडाउन है. ಅಯ್ಯಪ್ಪ, ಬೆಳಗ್ಗೆ ಎಲ್ಲ ಪೊಲೀಸವ್ರು ಲಾಠಿ ಹಿಡ್ಕೊಂಡು ಓಡಾಡ್ತಿದ್ದಾರೆ, ಶಿಲ್ಪಿ ಉತ್ಕೊಂಡು. ಇನ್ನು ಬೈಕನ್ನು ತಗೊಂಡು ರೈಡ್ ಮಾಡೋಕ್ಕಾಗೋದಿಲ್ಲ. ಕಿಟಕಿಯಿಂದಲೇ ಅವಳನ್ನ ಪರದೆ ಸರಿಸಿ ನೋಡೋದು, ಖುಷಿ ಪಡೋದು, ತಿರ್ಗಾ ಒಳಗಡೆ ಹೋಗಿ ಮಲ್ಕೊಳ್ಳೋದು ಅಂದರು. ಹೌದು ಸರ್, ಏನಿದು ಅವತಾರ ಅಂದರು. ಇನ್ನೂ ಬನಿಯನ್ನು ಚಡ್ಡಿಲೇ ಇದ್ನಲ್ಲ. ಇಲ್ಲ, ಹಿಂಗೆ ಬೈಕ್ ಓಡಿಸ್ಕೊಂಡು ಬಂದ್ಬಿಟ್ಟೆ ಆಗುಂಬೆಗೆ ಅಂತ ನಕ್ಕಿದ್ರು. ಬನ್ನಿ ಮನೆಗೆ ಊಟ ಮಾಡ್ತಿರಂತೆ ಅಂದ್ಬಿಟ್ಟು ಮನೆಗೆ ಕರ್ಕೊಂಡ್ರು. ಒಳ್ಳೆ ಊಟ ಹಾಕಿದ್ರು. ಹೊಟ್ಟೆ ತುಂಬ ತಿಂದ ಮೇಲೆ ಶಶಾಂಕ್ ಅವರೇ ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ಬೋದಾ ಅಂತ ರೂಮ್ ಖಾಲಿ ಮಾಡಿ ಕೊಟ್ಟು ಮಲ್ಕೊಂಡಿದ್ದವ್ನು ಎದ್ದಿದ್ದು 8 ಗಂಟೆಗೆ ರಾತ್ರಿ. ಮೈ ಚಾಚಿ ರೂಮಿಂದ ಆಚೆ ಬಂದ್ರೆ ಅವ್ರ ಪಾಪ ಜಗ್ಲಿ ಕೂತಿದ್ರು. ಎದ್ಬಿಟ್ರಾ, ಬನ್ನಿ ಡಿನ್ನರ್ ರೆಡಿ ಇದೆ ಅಂದರು. ಸರಿ, ಡಿನ್ನರ್ ಮಾಡಿ ಕೂತ್ಕೊಂಡೆ. ಡಿನ್ನರ್ ಮಾಡ್ತಾರೆ ಅವಾಗ ಅವ್ರ ಫ್ರೆಂಡ್ ಒಬ್ರು ಗೆಳೆಯರು ಗಿರೀಶನ್ ಅವ್ರು ಪರಿಚಯ ಮಾಡಿದ್ರು. ರಘು ದೀಕ್ಷಿತ್ ಅವರೇ, ವುಡ್ ಯು ಲೈಕ್ ಟು ಗೋ ಫಾರ್ ಅ ವಾಕ್ ಇನ್ ದ ಫಾರೆಸ್ಟ್ ಅಂತ ಕೇಳಿದ್ರು. ಕಾಡಿನಲ್ಲಿ ಮಧ್ಯರಾತ್ರಿ 8 ಗಂಟೆ 10 ಗಂಟೆಯಲ್ಲಿ ಹೋಗೋದಾ ಅಂತ ಕೇಳಿದೆ. ಹೋಗಿ ಭಾಳ ಚೆನ್ನಾಗಿರುತ್ತೆ ಅಂತ ಶಶಾಂಕ್. ಸರಿ, ತಲೆಗೇನೋ ಒಂದು ಟಾರ್ಚ್ ಎಲ್ಲ ಕಟ್ಬಿಟ್ಟು ಕರ್ಕೊಂಡು ಅಂತ ಒಂದು ಫೆನಾಮಿನನ್. ಮಳೆಗಾಲದಲ್ಲಿ ಆಗುಂಬೆನೆಲ್ಲ ಕಾಡಲ್ಲಿ ಫಳ ಫಳ ಅಂತ ಒಂದು ನೀಲಿ ಹಾಗೂ ಹಸಿರು ಕಲರಿನ ಮಿಕ್ಸ್ಚರ್, ಅದೊಂದು ಗೋಲ್ಡನ್ ಗ್ಲೋ ಒಂದು ಕಾಣಿಸುತ್ತೆ ನಿಮಗೆ ನೆಲದ ಮೇಲೆ. ಯಾವುದೋ ಒಂದು ಬೇರೆ ಪ್ರಪಂಚಕ್ಕೆ ಹೋದಂಥ ಒಂದು ಬೇರೆ ಬ್ರಹ್ಮಾಂಡಕ್ಕೆ ಹೋದಂಥ ಒಂದು ಅನುಭವ. ಹಾಗೆ ಗಾಳಿ ಪೂರ್ತಿ ಲೈಟ್ ಹುಳ, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್. ಒಂಥರ ಯಾವುದೋ ಒಂದು ಮ್ಯಾಜಿಕಲ್ ಲ್ಯಾಂಡ್ಗೆ ಹೋದಂಗೆ ನನಗೆ ಒಂದು ಫೀಲಿಂಗ್.
ಅವ್ರನ್ನ ಸೆಕ್ಯೂರಿಟಿ ಅವ್ರು ತಡಿಬೇಡಿ ಅವ್ರನ್ನ, ಭಾಳ ಇಂಪಾರ್ಟೆಂಟ್ ಅವರು. ಬನ್ನಿ ಸರ್ ಹಂಗೆ. ಅರೆ ಶಬಾಷ್, ಇಷ್ಟ ಬರಲಿಲ್ಲ ತಾನೇ ನೀವು? ಹಾಂ, ಏನು ಹೆಸರು ನಿಮ್ಮದು? ಕಾರ್ತಿಕ್. ಏನು ಮಾಡ್ತಾ ಇದ್ದೀವಿ? ಉದಯವಾಣಿಯಲ್ಲಿ ಡಿಜಿಟಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಟ್ರೋಲ್ ಮಾಡೋದಾ? ಹಾಂ ಹೇಳಿ ಅವ್ರಿಗೆಲ್ಲರಿಗೂ ಮೀನಿಂಗ್. ಸ್ವಲ್ಪ ಹೈಟ್ ಕಮ್ಮಿ ಇದೆ, ನಮಸ್ತೆ ಎಲ್ಲರಿಗೂ. ಆ್ಯಕ್ಚುಲಿ ಸಾಂಗಲ್ಲಿ ನಡುವಲ್ಲಿ ಒಂದು ಸಾಲ್ ಬರುತ್ತೆ, ದ್ಯಾಟ್ ಮನಸ್ಸೆಂಬ ಸಂಚಯ ಬಿಚ್ಚಿ ದಿನ ದಿನವು ಮೋಹ ಹಂಬು ಭಂಗಿಯ ಕೊಚ್ಚಿ ಧನವೆಂಬ ಚಿಲುಮೆ ಹಚ್ಚಿ ಬುದ್ಧಿ ಅನ್ನುವಂತಹ ಕೆಂಡವನ್ನು ಅದರಲ್ಲಿ ಮುಚ್ಚಿ ಆ ಗುಡಿಯನ್ನು ನೀನು ಸೇದಿ ನೋಡುವಂತ. ಇದರ ಅರ್ಥ ಅಂತ ಹೇಳಿದ್ರೆ, ನಮ್ಮ ಮನಸ್ಸೆನ್ನುವಂತಹ ಚಿಕ್ಕ ಪಾಕೆಟನ್ನು ಓಪನ್ ಮಾಡಿ ಅದರಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನು, ನಮ್ಮ ಒಳ್ಳೆ ಥಾಟ್ ಇರುವಂತಹ ಅದೊಂದು ಚಿಲುಮೆಯ ಒಳಗೆ ಹಚ್ಚಿ ನಮ್ಮ ಬುದ್ಧಿ ಅನ್ನುವಂಥ ಏನು ಥಾಟ್ ಪ್ರೊಸೆಸ್ ಏನಿದೆ ಆ ಗೆಂಡವನ್ನು ಹಾಕಿ ಆ ಹುಕ್ಕವನ್ನು ಸೇದಿ ನೋಡು, ಅದರ ಫೀಲಿಂಗ್ ಹೇಗೆ ಸಿಗ್ತದೆ ಅಂತ ಸರ್ ಹೇಳ್ತೇನೆ. ಐ ಮೀನ್ ಕರ್ನಾಟಕದಲ್ಲಿ ಮೊದಲನೇ ಯುವಕ ಕರೆಕ್ಟಾಗಿ ಮೀನಿಂಗ್ ಹೇಳಿರೋದು. ಅಂದರೆ ಕೂತಿದ್ದ ಜಾಗದಲ್ಲೇ ಆಯ್ತಾ, ನಿಂತ್ಕೊಂಡು ಡಾನ್ಸ್ ಮಾಡ್ತಾರೆ. ಅದು ಲಾಸ್ಟ್ ಟೈಮ್ ಮಂಗಳೂರು ಬೀಚ್ನಲ್ಲಿ ಕುಣಿದಪ್ಪ ಅಂತೇಳಿ ಎಲ್ಲ ಎಗರ್ಬಿಟ್ಟು ದಾರಿಗಿರಿ ಎಲ್ಲ ಇದು ಹಗ್ಗ ಎಲ್ಲ ಏರಿ ಬಂದು ಕೊನೆ ಕೇಬಲ್ ಕಿತ್ತಾಕಿ ಶೋನೆ ಅರ್ಧದಲ್ಲಿ ನಿಂತೋಗಿದ್ರು. ಹಂಗೆ ಮಾಡಕ್ಕೆ ಹೋಗ್ಬೇಡಿ.